ಹಾಯ್ ನಮಸ್ಕಾರ. ಭಾರಿ ಖುಷಿಯಾದ ಒಂದು ವಿಡಿಯೋ ಅಂತಂದಿಲ್ಲ ಬಿಕಾಸ್ ಜೈ ಸಿನಿಮಾ ರಿಲೀಸ್ ಆದ 4 ದಿನ ಒಂದು ಬರ್ತದೆ. ಸೊ ಇನ್ನಿ ವಾರದ ಮಧ್ಯ ಆದಿತ್ತಲ್ಲ, ಸೋಮವಾರ ಆದಿತ್ತಲ್ಲ, ಇನ್ನಿ 4-5 ಶೋ ಹೌಸ್ಫುಲ್ ಆಗ್ತದೆ. ಸೌದಿ ಅರೇಬಿಯಾದ ಒಂದು ಶೋ ಹೌಸ್ಫುಲ್ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿಯಾಗಿದ್ದೀನಿ ಬಿಕಾಸ್ ಕಳೆದ 3-4 ದಿನಗಳಿಂದ ನಮ್ಮ ಜೈ ಸಿನಿಮಾಗೆ ಸಿಗ್ತಾ ಇರೋಂತಹ ರೆಸ್ಪಾನ್ಸ್, ಒಂದು ಕಾಮಿಡಿ ಎಂಟರ್ಟೈನರ್ ಆಗಿ ಜನ ಅದನ್ನು ಸ್ವೀಕಾರ ಮಾಡಿರುವಂಥದ್ದು, ಮೆಸೇಜನ್ನು ಅವ್ರು ಸ್ವೀಕಾರ ಮಾಡಿರುವಂಥದ್ದು. ವಿ ಆರ್ ರಿಯಲಿ ಹ್ಯಾಪಿ ಫಾರ್ ದ್ಯಾಟ್. ಸದ್ಯಕ್ಕೆ ದುಬೈಯಲ್ಲಿ ಶೋಸ್ ನಡೀತಾ ಇದೆ, ತುಳು ಕನ್ನಡದಲ್ಲಿ. ಸೌದಿ ಅರೇಬಿಯಾದಲ್ಲಿ ಶೋಸ್ ಇದೆ, ಮಸ್ಕತ್ತಲ್ಲಿ ರಿಲೀಸ್ ಆಗಿದೆ, ಬೆಹರಿನಲ್ಲಿ ರಿಲೀಸ್ ಆಗಿದೆ, ತುಂಬ ಕಡೆಗಳಲ್ಲಿ ರಿಲೀಸ್ ಆಗಿದೆ. ಸೊ ದಯವಿಟ್ಟು ಅಲ್ಲೆಲ್ಲ ಇರುವಂಥವ್ರು ಇನ್ನೂ ಸಿನಿಮಾ ನೋಡದೇ ಇದ್ರೆ ನೋಡಿ. ಆ್ಯಂಡ್ ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತಂದರೆ, ಕರೆನ 4 ದಿನ ಪ್ಲಸ್ ಪ್ರೀಮಿಯರ್ ಶೋದ ಕಲೆಕ್ಷನ್ಸ್ ಒಟ್ಟು ಮಲ್ಪನಾಗ ಏನೊಂಚೂರು ಲೆಕ್ಕಾಚಾರ ಪಾಡ್ನಾಗ ವಿ ಆರ್ ರಿಯಲಿ ಹ್ಯಾಪಿ. ನಮ್ಮ ಎಕ್ಸ್ಪೆಕ್ಟೇ ಮಲ್ಲಿ ಜನ ಒಂದು ತುಳು ಸಿನಿಮಾಗೆ ಈ ರೀತಿಯ ನಂಬರ್ಸ್ ಬರ್ಕೊಂಡು ಫಸ್ಟ್ ಒಂದು 3-4 ಡೇಸ್ ಇருந்து. ಸೊ ಬಾರಿ ಮಲ್ಲ ಒಂದು ನಂಬರ್ ಬೈದಂಡು. ವಿ ಆರ್ ರಿಯಲಿ ಹ್ಯಾಪಿ ಫಾರ್ ದ್ಯಾಟ್. ಜೈ ಸಿನಿಮಾ ಪ್ರೀಮಿಯರ್ ಶೋಸ್ ಆ್ಯಂಡ್ ಎಲ್ಲ ಸೇರಿದ್ರೆ 4 ದಿನಗಳ ಕಲೆಕ್ಷನ್ ಸೇರಿದ್ರೆ ಬಾಕ್ಸ್ ಆಫೀಸಲ್ಲಿ ತುಂಬ ದೊಡ್ಡದಾಗಿ ಏನೋ ಮಾಡಿದೆ. ಸೊ ಎಷ್ಟು ಅನ್ನೋ ಒಂದು ಕ್ಯೂರಿಯಾಸಿಟಿ ನಿಮಗೂ ಇರ್ಬೋದು. ಸೊ ಖಂಡಿತ ಅದನ್ನು ರಿವೀಲ್ ಮಾಡ್ತೀನಿ ಆದಷ್ಟು ಬೇಗ. ಸೊ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ.